ರಾಜ್ಯ ಸರ್ಕಾರದ 14 ಕೋಟಿ ರೂಪಾಯಿ ಅನುದಾನದಲ್ಲಿ ತೊಕ್ಕೋಟ್ನಿಂದ ಕುತ್ತಾರ್ವರೆಗೆ ನಡೆಯಲಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ತೊಕ್ಕೋಟ್ನಲ್ಲಿ ಶಾಸಕ ಯುಟಿ ಖಾದರ್ ಶಿಲಾನ್ಯಾಸವನ್ನು ನೆರವೇರಿಸಿದರು. ನಂತರ ಮಾತನಾಡಿ ಅವರು, ಇದುವರೆಗೆ ರಸ್ತೆ ಕಾಮಗಾರಿಗೆ ರಾಜ್ಯ ಸರ್ಕಾರ ದೊಡ್ಡ ಮೊತ್ತದ ಅನುದಾನ ನೀಡಿದೇ ಇಲ್ಲ. ಆದರೆ ತೊಕ್ಕೋಟು ದೇರಳಕಟ್ಟೆ ರಸ್ತೆಗೆ 14 ಕೋಟಿ ರೂಪಾಯಿ ಅನುದಾನ ನೀಡಿರುವುದು ರಾಜ್ಯದಲ್ಲಿ ಪ್ರಥಮ ಎಂದರು. ಈ ಪ್ರದೇಶವನ್ನು ಬೇರೆ ಯಾಕೆಂತ ಹೇಳಿದ್ರೆ ಇಲ್ಲಿಂದ ನೇರವಾಗಿ ನಮ್ಮ ಮಾನೆ ಉಲ್ಲಾಲಕ್ಕೆ ಸಂಪರ್ಕದ ಪ್ರಮುಖವಾದ ರಸ್ತೆ, ವಿಶ್ವವಿದ್ಯಾಲಯ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಜನವಸತಿ ಪ್ರದೇಶಗಳು ಮತ್ತು ಬೇರೆ ಬೇರೆ ಗ್ರಾಮಕ್ಕೆ ಸಂಪರ್ಕಿಸುವಂಥ ಪ್ರಮುಖವಾದ ರಸ್ತೆ ಕೂಡ ಇವತ್ತು ಆಗಿದೆ. ಈ ಜಂಕ್ಷನ್ ಅನ್ನು ನಾವು ಒಂದು ಮಾದರಿಯಾಗಿ ಭವಿಷ್ಯ ದಿನಗಳಲ್ಲಿ ಯಾರು ಒಂದು ಉತ್ತಮವಾಗಿ ನಿರ್ವಹಿಸಬೇಕಿದ್ದ ಮೇಲೆ ಇವತ್ತು ಯೋಜನೆ ಆಗಿದೆ. ಮಂಗಳೂರು ಮುಟ್ಟಲಿಕ್ಕೆ ಬೇಕಾಗುವಂಥ ಒಂದು ಮೂಲಭೂತ ಸೌಕರ್ಯ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಹಿಂದೆ ಈ ಒಂದು ಫ್ಲೈಓವರ್ ಅನ್ನು ಬರೀ ಒಂದು ಸಿಂಗಲ್ ಟ್ರ್ಯಾಕ್ ಮಾಡಿದ್ದು, ಆ ಸಿಂಗಲ್ ಟ್ರ್ಯಾಕ್ ಮಾಡಿದ್ದನ್ನು ಬೈಫೋರ್ಟ್ ನಿಲ್ಲಿಸಿ ಮತ್ತೊಂದು. ಈ ಸಂದರ್ಭ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಭಟ್ನಗರ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಹಮ್ಮದ್ ಮೋನು, ನಗರಸಭೆಯ ಮಾಜಿ ಅಧ್ಯಕ್ಷ ಹುಸೈನ್ ಕುನ್ನಿಮೋನು, ಮಾಜಿ ಸದಸ್ಯ ಮುಸ್ತಾಫಾ ಅಬ್ದುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು.